ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಉಪ್ಪಿನಂಗಡಿಯಲ್ಲಿರುವಂತಹ ಸಿಟಿ ಸೆಂಟರ್ ಡ್ರೆಸ್ ಶಾಪ್ಗೆ ಬಂದಿದ್ದೇವೆ. ಇದು ಬಟ್ಟೆ ಪ್ರಿಯರ ಅಚ್ಚುಮೆಚ್ಚಿನ ಬಟ್ಟೆ ಮಳಿಗೆ. ಯಾವುದೇ ರೀತಿಯಾದಂತಹ ಸ್ಟೈಲ್ನ ಬಟ್ಟೆಗಳು ಬಂದು ಅಂತ ಹೇಳಿದರೆ ಕೂಡ ಪ್ರತಿಯೊಬ್ಬರು ಕೂಡ ಪ್ರಥಮವಾಗಿ ಆಯ್ಕೆ ಮಾಡಿಕೊಂಡು ಇಲ್ಲಿಗೇ ಹೋಗಬೇಕು, ಇಲ್ಲಿಂದಾನೇ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ಕೊಂಡು ಬರೋದು ಅಂತ ಹೇಳಿದರೆ ಅದು ಸಿಟಿ ಸೆಂಟರ್ ಬಟ್ಟೆ ಮಳಿಗೆಗೆ. ಸ್ಟೈಲ್ ಯಾವುದೇ ಇರಲಿ, ಟ್ರೆಂಡ್ ಬದಲಾಗ್ತಾನೇ ಇರಲಿ, ಇವೆಲ್ಲದಕ್ಕೂ ಕೂಡ ಸರಿಹೊಂದೋ ರೀತಿಯಾಗಿ ಗ್ರಾಹಕರಿಗೆ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡು ಸುಮಾರು ವರ್ಷಗಳಿಂದ ಬಟ್ಟೆಯನ್ನು ನೀಡ್ತಾ ಇರುವಂತಹ ಮಳಿಗೆ ಇದೀಗ ಮತ್ತೆ ಗ್ರಾಹಕರಿಗೆ ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಆ ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ ಬಿಗ್ಗೆಸ್ಟ್ ಆಫರನ್ನು ಇಟ್ಟಿದೆ, ಡಿಸ್ಕೌಂಟನ್ನು ಇಟ್ಟಿದೆ. ಅದರ ಜೊತೆಗೇನೆ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ರೀತಿಯಂಥ ಆಫರನ್ನು ಕೂಡ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಯಾವ ಬಟ್ಟೆಗೆ ಎಷ್ಟು ರೇಟ್ ಇದೆ ಅಂತ ನೋಡಬೇಕು, ಡಿಸ್ಕೌಂಟ್ ಆಗಿ ಎಷ್ಟು ರೇಟಿಗೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕು. ಅದರ ಜೊತೆಗೇನೆ ಇಲ್ಲಿರುವಂತಹ ಸ್ಟೈಲಿಶ್ ಡ್ರೆಸ್ ಕಲೆಕ್ಷನನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸಿಟಿ ಸೆಂಟರ್ ಡ್ರೆಸ್ ಶಾಪ್ ಗ್ರಾಹಕರಿಗೆ ಯಾಕೆ ಇಷ್ಟ ಆಗುತ್ತೆ, ಮತ್ತೆ ಯಾಕೆ ಇಲ್ಲಿಗೇ ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾರೆ ಅಂತ ಕೇಳಿದರೆ, ಇಲ್ಲಿರುವಂತಹ ಬಟ್ಟೆಗಳ ಕ್ವಾಲಿಟಿ, ಅದರ ಜೊತೆಗೇನೆ ಆ ಬಟ್ಟೆಗಳಿಗೆ ಇರುವಂತಹ ರೇಟ್, ಕ್ವಾಲಿಟಿ ಆಗಿರುವಂಥ ಬಟ್ಟೆಗಳನ್ನು ಕಡಿಮೆ ಬೆಲೆಗೆ ಕೊಡ್ತಾರೆ ಅನ್ನುವಂಥದ್ದಕ್ಕಾಗಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇಷ್ಟಪಟ್ಟು ಸಿಟಿ ಸೆಂಟರ್ಗೆ ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾರೆ. ಇವಾಗ ಸ್ಪೆಷಲ್ ಆಗಿರುವಂಥ ಆಫರ್ ಬೇರೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಬಟ್ಟೆಗಳ ರೇಟ್ ಯಾವ ರೀತಿಯಾಗಿದೆ, ಯಾವೆಲ್ಲ ಬಟ್ಟೆಗಳು ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಇವೆಲ್ಲವನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಇವಾಗ ನೀವು ಎಂಟ್ರಿ ಆಗ್ತಾ ಇರೋ ಹಾಗೇ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಪ್ಲಾಜೋ ಪ್ಯಾಂಟನ್ನು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿದೆ ಅಂತ ಕೂಡ ನೋಡ್ತಾ ಇದ್ದೀರಾ. ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸೂಪರು ಅನ್ನೋ ರೀತಿಯಾಗೇ ಇದೆ. ಈ ಎಲ್ಲ ಪ್ಲಾಜೋ ಪ್ಯಾಂಟ್ಗಳು ನಿಮಗೆ ಸಿಗ್ತಾ ಇರೋವಂಥದ್ದು ಕೇವಲ 150 ಬೆಲೆಗೆ 2 ಪ್ಯಾಂಟ್ಗಳು ಸಿಗ್ತಾ ಇದೆ. ಅಂದರೆ ಒಂದು ಪ್ಯಾಂಟ್ನ ಬೆಲೆ ಇಲ್ಲಿ ನಿಮಗೆ 75 ರೂಪಾಯಿ ಆಗುತ್ತೆ. ನೀವು 2 ಪ್ಯಾಂಟನ್ನು ಇಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಕೊಡಬೇಕಾಗಿರುವಂಥದ್ದು ಕೇವಲ 150 ರೂಪಾಯಿಗಳು ಮಾತ್ರ. ಪುರುಷರಿಗೆ ಒಪ್ಪುವಂತಹ ಶರ್ಟ್ ಕಲೆಕ್ಷನನ್ನು ನೋಡ್ತಾ ಇದ್ದೀರಿ. ಶರ್ಟ್ ಹೇಗಿದೆ ಅಂತ ನೋಡಿ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ನೀವು ಮುಟ್ಟಿ ಕ್ವಾಲಿಟಿಯನ್ನು ಕೂಡ ಚೆಕ್ ಮಾಡ್ಬೋದು, ಹೆಂಗಿದೆ ಅನ್ನೋದನ್ನು ಕೂಡ. ಈ ಶರ್ಟ್ಗಳ ಬೆಲೆ ಎಷ್ಟು ಅಂತ ನಿಮ್ಮ ಹತ್ರ ಕೇಳಿದರೆ ನೀವು ಖಂಡಿತವಾಗ್ಲೂ 500 ರೂಪಾಯಿ ಆದರೂ ಹೇಳೇ ಹೇಳ್ತೀರಾ. ಬಟ್ ನಿಮಗೆ ಈ ಶರ್ಟ್ಗಳು ಇವಾಗ ಸಿಗ್ತಾ ಇರುವಂಥದ್ದು ಕೇವಲ 100 ರೂಪಾಯಿಗೆ ನಿಮಗೆ ಕ್ವಾಲಿಟಿ ಆಗಿರುವಂತಹ ಶರ್ಟ್ ಕೂಡ ಸಿಗ್ತಾ ಇದೆ. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಸ್ಕರ್ಟ್ ಕಲೆಕ್ಷನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಬೇರೆ ಬೇರೆ ಕಲರ್ನಲ್ಲಿ ಕೂಡ ನಿಮಗೆ ಇಲ್ಲಿ ಪ್ಯಾಂಟ್ ಹಾಗೆಯೇ ಸ್ಕರ್ಟ್ ಇದೆ. ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ನಿಮ್ಮಲ್ಲಿ ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ಪ್ರತಿಯೊಬ್ಬರು ಹೇಳ್ಬೋದು 500 ರೂಪಾಯಿ ಇರ್ಬೋದು, 600 ರೂಪಾಯಿ ಇರ್ಬೋದು ಅಂತ. ಯಾಕೆಂತ ಕೇಳಿದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆ. ಅದರ ಜೊತೆಗೇನೆ ಇಂತಹ ಪ್ಯಾಂಟ್ ಸ್ಕರ್ಟ್ಗಳಿಗೆ ತುಂಬಾ ರೇಟ್ ಇರುತ್ತೆ ಅನ್ನೋವಂಥದ್ದು ಇರುತ್ತೆ. ಆದರೆ ಈ ಸ್ಕರ್ಟ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 199 ಬೆಲೆಗೆ. ಇಷ್ಟೊಂದು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಇಲ್ಲಿ ನೋಡ್ತಾ ಇರುವಂತಹ ಡ್ರೆಸ್ಸನ್ನು ನೋಡಿ, ಟಾಪ್ ಕಲೆಕ್ಷನ್. ಈ ರೀತಿಯಾದಂತಹ ಟಾಪ್ಸ್ಗಳು ಇಲ್ಲಿ ತುಂಬಾ ಇದೆ, ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್. ಇದು ನಿಮಗೆ ಕೇವಲ 150 ಬೆಲೆಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಲೆಕ್ಷನ್ಗಳು ಇದೆ ಅಂತ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 150 ಬೆಲೆಗೆ. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದರೆ ಮನೆಯಲ್ಲಿರುವಂತಹ ಮುದ್ದಾದ ಪುಟಾಣಿ ಮಕ್ಕಳಿಗೆ ಬೇಕಾಗುವಂತಹ ಬಟ್ಟೆ ಕಲೆಕ್ಷನ್ ಅಂತೂ ಇಲ್ಲಿ ಸೂಪರ್ ಆಗೇ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಕ್ಯೂಟ್ ಆಗಿರುವಂತಹ ಬಟ್ಟೆಗಳು ಇದೆ ಅಂತ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ಮುದ್ದಾದ ಮಕ್ಕಳಿಗೆ ಈ ರೀತಿಯಂಥ ಬಟ್ಟೆಯನ್ನು ನಾವು ಹಾಕಿದ್ವಿ ಅಂತ ಹೇಳಿದರೆ ಇನ್ನಷ್ಟು ಮುದ್ದಾಗಿ ಕಾಣಿಸ್ತಾರೆ. ಈ ಬಟ್ಟೆಯ ಬೆಲೆ ಎಷ್ಟು ಅಂತ ಇದರಲ್ಲಿ ಹಾಕಿದ್ದಾರೆ, 499 ಅಂತ ಇದರಲ್ಲಿ MRPಯನ್ನು ಹಾಕಿದ್ದಾರೆ. ಬಟ್ ಈ ಬಟ್ಟೆ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 290 ಬೆಲೆಗೆ. ಹಾಗೆಯೇ ಇಲ್ಲಿರುವಂತಹ ಯಾವುದೇ ಬಟ್ಟೆಯನ್ನು ನೀವು ಪರ್ಚೇಸ್ ಮಾಡಿದರೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು 290 ಮಾತ್ರ. ಇದೊಂದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನ್ ಇದೆ ಅಂತ ಹೇಳಿದಾಗ ವೇರ್ ಮಾಡೋದಕ್ಕೆ ಸೂಪರ್ ಆಗಿರುವಂತಹ ಬಟ್ಟೆ. ಬಟ್ ಇದರ ಬೆಲೆ ತುಂಬಾ ಕಡಿಮೆ ಅಂತ ಹೇಳಿದರೆ ತುಂಬಾ ಕಡಿಮೆ. ಇನ್ನೊಂದು ಬಟ್ಟೆಯನ್ನು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇದು ಕೂಡ ಹಾಗೆಯೇ ನಿಮಗೆ ಕೇವಲ 290 ಬೆಲೆಗೆ ಸಿಗ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ನೋಡಿ ನೀವು ಎಷ್ಟೊಂದು ಚೆನ್ನಾಗಿರುವಂಥ ಕಲೆಕ್ಷನ್ ಇದೆ ಅಂತ. ಸ್ಟೈಲಿಶ್ ಆಗಿರುವಂತಹ ಬಟ್ಟೆಗಳು. ಈ ರೀತಿಯಾದ ಬಟ್ಟೆಗಳನ್ನು ವೇರ್ ಮಾಡಿದ್ರಿ ಅಂತ ಹೇಳಿದರೆ ಮಕ್ಕಳಿಗೂ ಸ್ವಲ್ಪ ಕಂಫರ್ಟ್ ಇರುತ್ತೆ, ಅದರ ಜೊತೆಗೇ ಸೂಪರ್ ಆಗಿರುವಂಥ ಲುಕ್ಕನ್ನು ಕೂಡ ನೀಡುತ್ತೆ. ಈ ರೀತಿಯಾದಂಥ ಕಲೆಕ್ಷನ್ ಇಲ್ಲಿ ತುಂಬಾ ಇದೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಈ ಬಟ್ಟೆಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 190 ಬೆಲೆಗೆ. ತುಂಬ ಕಲೆಕ್ಷನ್ ಇದೆ ಇಲ್ಲಿ ಕೂಡ ನೋಡಿ.
ಕೋಟ್ ಬಂದು ಅದರ ಒಳಗೊಂದು ಡ್ರೆಸ್ ಬಂದು ಎಷ್ಟೊಂದು ಚೆನ್ನಾಗಿದೆ ಅಂತ ಮುದ್ದು ಮುದ್ದಾಗಿರುವಂತಹ ಬಟ್ಟೆಗಳು ನೋಡಿ, ತುಂಬಾ ಕಲೆಕ್ಷನ್ ಇದೆ. ಇವೆಲ್ಲದರ ರೇಟ್ ಕೂಡ ಕೇವಲ 190. ಬೇರೆ ಕಡೆಗೆ ನೀವು ಹೋಗ್ತೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಕಾಸ್ಟ್ಲಿ ಆಗಿರುವಂತಹ ರೇಟನ್ನೇ ನೋಡ್ತೀರಾ. ಆದರೆ ಇಲ್ಲಿ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ಇನ್ನಷ್ಟು ಬಟ್ಟೆಗಳನ್ನು ಕೂಡ ನೋಡೋಣ ಬನ್ನಿ. ಬಾಯ್ಸ್ ಪ್ಯಾಂಟ್ ಹಾಗೆಯೇ ಶರ್ಟ್ ಕಲೆಕ್ಷನನ್ನು ನೋಡ್ತಾ ಇರಬೇಕಾದ್ರೇ ಗೊತ್ತಾಗಿರುತ್ತೆ ಎಷ್ಟೊಂದು ಕಲೆಕ್ಷನ್ ಇದೆ ಅಂತ ಹೇಳಿ. ಇಷ್ಟು ಎಲ್ಲ ಕಲೆಕ್ಷನ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಅತ್ಯಂತ ಕಡಿಮೆ ಬೆಲೆ ಅಂತ ಹೇಳಿದರೆ ಕಡಿಮೆ ಬೆಲೆ. ಜೀನ್ಸ್ ಪ್ಯಾಂಟ್ ಅಂತ ಹೇಳಿದಾಗ ನಮ್ಮ ತಲೆಗೊಂದು ಹೋಗುತ್ತೆ ಎಷ್ಟು ರೇಟ್ ಇರ್ಬೋದು ಅನ್ನೋವಂಥದ್ದು. ಆದರೆ ಇಲ್ಲಿಯ ರೇಟನ್ನು ಕೇಳಿದರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ, ಅಷ್ಟೊಂದು ಕಡಿಮೆ ಬೆಲೆ ಇದೆ ಇಲ್ಲಿ. ನೋಡಿ ಜೀನ್ಸ್ ಪ್ಯಾಂಟ್ ನೋಡಿ ಹೇಗಿದೆ ಅಂತ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ ಕೂಡ ಹಾಗೆಯೇ ತುಂಬಾ ಇದೆ. ಕಲರ್ ಬೇರೆ ಬೇರೆ ಕಲರ್ನಲ್ಲಿ ಕೂಡ ನಿಮಗೆ ಇಲ್ಲಿ ಜೀನ್ಸ್ ಪ್ಯಾಂಟ್ಗಳು ಸಿಗ್ತಾ ಇದೆ. ರೇಟನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಇದರ ರೇಟ್ ನೋಡ್ಬೋದು ನೀವು. ಇಲ್ಲಿ MRP 689. ಬಟ್ ಇದು ನಿಮಗೆ ಸಿಗ್ತಾ ಇರೋವಂಥದ್ದು ಕೇವಲ 150 ಬೆಲೆಗೆ. 689 ಪ್ಯಾಂಟ್ ನಿಮಗೆ ಸಿಗ್ತಾ ಇರುವಂಥದ್ದು 150 ಬೆಲೆಗೆ. ಇನ್ನೊಂದು ಪ್ಯಾಂಟನ್ನು ತೋರಿಸ್ತೇನೆ ನೋಡಿ, ಪ್ಯಾಂಟ್ ಹೇಗಿದೆ ಅಂತ. ತುಂಬಾ ಕ್ವಾಲಿಟಿ ಇದೆ. ಹಾಗೆಯೇ ಇದರ ರೇಟ್ ನೋಡ್ಬೋದು ನೀವು ಇಲ್ಲಿ. MRP 1290, 1290. ಬಟ್ ಇದು ನಿಮಗೆ ಸಿಗ್ತಾ ಇರುವಂಥದ್ದು 150 ಬೆಲೆಗೆ. ಇಲ್ಲಿರುವಂಥ ಯಾವುದೇ ಪ್ಯಾಂಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ ನೀವು ಪೇ ಮಾಡಬೇಕಾಗಿರುವಂಥ ಕೇವಲ 150 ರೂಪಾಯಿ. ಹಾಗೆಯೇ ಶರ್ಟ್ ರೇಟನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಶರ್ಟ್ ಇದರ ರೇಟನ್ನು ತೋರಿಸ್ತೇನೆ ನಾನು ನಿಮಗೆ 599. ಆದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು 150 ರೂಪಾಯಿ ಮಾತ್ರ. ಇನ್ನೊಂದು ಶರ್ಟ್ ತೋರಿಸ್ತೇನೆ ನೋಡಿ. ಶರ್ಟನ್ನು ನೋಡ್ತಾ ಇದ್ದೀರಿ. ಇದರ ಕೂಡ MRPಯನ್ನು ನೋಡ್ಬೋದು ನೀವು ಇಲ್ಲಿ. 590 MRPಯನ್ನು ಹಾಕಿದ್ದಾರೆ. ಬಟ್ ಈ ಶರ್ಟಿಗೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು 150 ಮಾತ್ರ. ಇಲ್ಲಿರುವಂಥ ಯಾವುದೇ ಬಟ್ಟೆಯನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 150 ರೂಪಾಯಿ. ಒಂದು ಪ್ಯಾಂಟ್ ಒಂದು ಶರ್ಟನ್ನ ತಗೊಂಡ್ರಿ ಅಂತ ಹೇಳಿದರೆ 300 ರೂಪಾಯಿ ಆಗುತ್ತೆ. ಇಷ್ಟೊಂದು ಕಡಿಮೆ ಬೆಲೆಗೆ ಪ್ಯಾಂಟ್ ಶರ್ಟ್ ಎರಡೂ ಕೂಡ ಸಿಗುವಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಬನ್ನಿ, ಈ ಶರ್ಟ್ ಪ್ಯಾಂಟ್ಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಿ. ಕಿಡ್ಸ್ ವೇರ್ ಸೆಕ್ಷನ್ಗೆ ನೀವು ಎಂಟ್ರಿ ಕೊಟ್ಟರೆ ಒಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡೋರು 4-5 ಬಟ್ಟೆಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ. ಅಷ್ಟೊಂದು ಕಡಿಮೆ ಬೆಲೆ ಇದೆ. ಡಿಸ್ಕೌಂಟ್ ಅಂತ ಹೇಳಿದರೆ ಹೀಗಿರಬೇಕು ಅನ್ನೋ ರೀತಿಯಂಥ ಡಿಸ್ಕೌಂಟನ್ನು ಇದೀಗ ಸಿಟಿ ಸೆಂಟರಲ್ಲಿ ನೀಡಿರೋವಂಥದ್ದು. ಇವೆಲ್ಲವೂ ಕೂಡ ಕಿಡ್ಸ್ ವೇರ್ ಕಲೆಕ್ಷನ್ಗಳು ನೋಡಿ ಹೇಗಿದೆ ಅಂತ. ಇವೆಲ್ಲದರ ಮೇಲೆ ಕೂಡ 60% ಆಫರನ್ನು ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ನೀವು ನೋಡೋದು ಅಂತ ಹೇಳಿದರೆ ಜೀನ್ಸ್ ಕಲೆಕ್ಷನನ್ನು ನೋಡ್ತಾ ಇದ್ದೀರಿ. ಇದು ಕೂಡ ಹಾಗೆಯೇ ಹೇಗಿದೆ ಅಂತ ನೋಡಿ. ಕ್ವಾಲಿಟಿ ಆಗಿರೋವಂತಹ ಜೀನ್ಸ್ ಕಲೆಕ್ಷನ್ಗಳು ಇವೆಲ್ಲವೂ ಕೂಡ ಕೇವಲ 190 ಬೆಲೆಗೆ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಹಾಗೆಯೇ ನೀವು ಮುಂದೆ ಬಂದ್ರಿ ಅಂತ ಹೇಳಿದರೆ ಶಾರ್ಟ್ಸನ್ನು ನೋಡ್ತಾ ಇದ್ದೀರಿ ನೋಡಿ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರೋವಂಥದ್ದು 100 ರೂಪಾಯಿಗೆ 3 ಸಿಗ್ತಾ ಇದೆ ನೋಡಿ. ಎಷ್ಟೊಂದು ಕಲೆಕ್ಷನ್ ಇದೆ ಅನ್ನುವಂಥದ್ದನ್ನು ಮುಗಿದ್ರೆ ಮತ್ತೆ ಹೊಸ ಸ್ಟಾಕ್ಗಳನ್ನು ಹಾಕ್ತಾರೆ. ಹಾಗಾಗಿ ಬೇಗ ಬನ್ನಿ, ಇಲ್ಲಿರುವಂತಹ 100 ರೂಪಾಯಿಗೆ 3 ಪ್ಯಾಂಟ್ ಸಿಗೋದನ್ನು ಕೂಡ ಪರ್ಚೇಸ್ ಮಾಡಿ. ವೆಸ್ಟರ್ನ್ ಡ್ರೆಸ್ ಕಲೆಕ್ಷನನ್ನು ನೋಡ್ತಾ ಇದ್ದೀರಾ. ಟಾಪ್ಗಳಿವು. ಇದರಲ್ಲಿ ನಿಮಗೆ 5 ವರ್ಷದಿಂದ ಮೇಲಿನ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಟಾಪ್ ಇದೆ ನೋಡಿ ಹೇಗಿದೆ ಅಂತ. ಜೀನ್ಸಿಗೆ ಸೂಟ್ ಆಗೋ ರೀತಿಯಾದಂತಹ ಟಾಪ್ ಕಲೆಕ್ಷನ್. ಇದರ ರೇಟ್ ಎಷ್ಟು ಅಂತ ಕೇಳಿದರೆ ನೀವು ಪೇ ಮಾಡಬೇಕಾಗಿರೋವಂಥದ್ದು ಕೇವಲ 100 ರೂಪಾಯಿ ಮಾತ್ರ. ಕಲೆಕ್ಷನ್ ತುಂಬಾ ಇದೆ. ಪ್ರತಿ ದಿನ ಕೂಡ ಹೊಸ ಸ್ಟಾಕನ್ನು ಹಾಕ್ತಾ ಇದ್ದಾರೆ. ಮುಗ್ದಾ ಇದ್ದ ಹಾಗೇ ಕೂಡ ಹೊಸ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 100 ರೂಪಾಯಿ. ಎರಡನೇ ಪರ್ಚೇಸ್ ಮಾಡಿದ್ರಾ ಅಂತ ಹೇಳಿದ್ರೆ 200 ರೂಪಾಯಿ ಕೊಡಬೇಕು. ಅದೇ ನಾವು 3 ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 280 ರೂಪಾಯಿ ಮಾತ್ರ. 280 ರೂಪಾಯಿಗೆ 3 ವೆಸ್ಟರ್ನ್ ಟಾಪ್ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ಮುಂದೆ ಬರ್ತಾ ಇದ್ದೀರಿ ಅಂತ ಹೇಳಿದರೆ ನೋಡಿ ಸೆಟ್ ಇದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇದರ ಬೆಲೆ ಕೇವಲ 190 ರೂಪಾಯಿ. ಎಷ್ಟು ಕಲೆಕ್ಷನ್ ಇದೆ ಅಂತ ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಲರಲ್ಲಿ ಕೂಡ ಇದೆ, ಬೇರೆ ಬೇರೆ ಕಲರ್ನಲ್ಲಿರುವಂತಹ ಸೆಟ್ ಅಂತ ಹೇಳಿದರೆ ಇದು. ಹಾಗಾಗಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 190 ಬೆಲೆಗೆ. ಹಾಗೆಯೇ ಈ ಬಟ್ಟೆ ಕಲೆಕ್ಷನನ್ನು ನೋಡಿ. ಇಲ್ಲಿ ತುಂಬಾ ಇದೆ ಈ ರೀತಿಯಾದಂಥ ಬಟ್ಟೆ ಕಲೆಕ್ಷನ್ಗಳು. ಹೆಣ್ಣು ಮಕ್ಕಳಿಗೆ, ಪುಟಾಣಿ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಬಟ್ಟೆ ಕಲೆಕ್ಷನನ್ನು ನೋಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿರುವಂಥ ಡಿಸೈನಲ್ಲಿರುವಂತಹ ಡ್ರೆಸ್ ನೋಡಿ. ಮೆಟೀರಿಯಲ್ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದೆ. ತುಂಬಾ ಸಾಫ್ಟ್ ಆಗಿರುವಂತಹ ಮೆಟೀರಿಯಲ್ ಬೇರೆ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 80 ಬೆಲೆಗೆ. ಹಾಗೆಯೇ ಇಲ್ಲಿ 80 ಹಾಗೆಯೇ 100 ಬೆಲೆಯಲ್ಲಿ ಕೂಡ ಇದೆ. ಇವುಗಳು ನಿಮಗೆ ಸಿಗ್ತಾ ಇರುವಂಥದ್ದು 100 ಬೆಲೆಗೆ. ನಾನು ಆವಾಗ ತೋರಿಸಿದ್ದು ನಿಮಗೆ
80 ಬೆಲೆಗೆ ಸಿಗ್ತಾ ಇದೆ. ಹಾಗೆಯೇ ಈ ಟೀ ಶರ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 100 ಬೆಲೆಗೆ. ತುಂಬಾ ಕಲೆಕ್ಷನ್ ಇದೆ. ಎಷ್ಟೊಂದು ಕಲೆಕ್ಷನ್ ಇದೆ ನೋಡಿ, ಬೇರೆ ಬೇರೆ ಕಲರ್ನಲ್ಲಿ ಆವಾಗ ತೋರಿಸಿದ್ದಕ್ಕಿಂತ ಸೈಜ್ನಲ್ಲಿ ಕೂಡ. ತುಂಬ ಜನರಿಗೆ ಡ್ರೆಸ್ ಪರ್ಚೇಸ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದಾಗ ಸೈಜ್ ವಿಚಾರದಲ್ಲಿ ಇರುತ್ತೆ, ನನಗೆ ಸೂಟ್ ಆಗೋ ರೀತಿಯ ಸೈಜ್ ಇರುತ್ತೋ ಇಲ್ವೋ ಅನ್ನುವಂಥದ್ದು ಇರುತ್ತೆ. ಬಟ್ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಎಲ್ಲರಿಗೂ ಸೂಟ್ ಆಗೋ ರೀತಿಯ ಸೈಜಲ್ಲಿ ಕೂಡ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಬಟ್ಟೆಗಳು ಸಿಗ್ತಾ ಇರುವಂಥದ್ದು. ಬಟರ್ಫ್ಲೈ ಫ್ರಾಕ್ ನೋಡ್ತಾ ಇದ್ದೀರಿ, ಇದು ನಿಮಗೆ ಕೇವಲ 390 ಬೆಲೆಗೆ ಸಿಗ್ತಾ ಇದೆ. ಗ್ರ್ಯಾಂಡ್ ಆಗಿರುವಂತಹ ಪಾರ್ಟಿ ಇದೆ, ಫಂಕ್ಷನ್ ಇದೆ ಅಂತ ಹೇಳಿದಾಗ ಮಕ್ಕಳಿಗೆ ಈ ರೀತಿಯಾದಂತಹ ಗ್ರ್ಯಾಂಡ್ ಲುಕ್ಕನ್ನು ನೀಡುವಂಥ ಫ್ರಾಕನ್ನು ಹಾಕಿದ್ರಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರ ರೇಟ್ ನಿಮಗೆ ಕೇವಲ 390ಕ್ಕೆ ಇಷ್ಟೊಂದು ಚೆನ್ನಾಗಿರುವಂಥ ಬಟರ್ಫ್ಲೈ ಫ್ರಾಕ್ ಸಿಗ್ತಾ ಇರುವಂಥದ್ದು. ಇಲ್ಲಿ ನೀವು ಮೇಲೆ ನೋಡ್ಬೋದು ಎಷ್ಟೊಂದು ಕಲೆಕ್ಷನ್ಗಳು ಇದೆ ಅಂತ ಹೇಳಿದರೆ ಇದರಲ್ಲಿ ಯಾವುದನ್ನೇ ನೀವು ಪರ್ಚೇಸ್ ಮಾಡಿದರೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 390 ಮಾತ್ರ. ಇವಾಗಿನ ಟ್ರೆಂಡಲ್ಲಿರುವಂತಹ ಕೊರಿಯನ್ ಬ್ಯಾಗಿ ಪ್ಯಾಂಟ್ ಕಲೆಕ್ಷನನ್ನು ನೋಡ್ತಾ ಇದ್ದೀರಿ. ಎಷ್ಟೊಂದು ಕಲೆಕ್ಷನ್ ಇದೆ ಅಂತ ಕೂಡ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಕಲರ್ನಲ್ಲಿ ಇದೆ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 190 ಬೆಲೆಗೆ. ನೀವು ಒಂದು ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಬೇರೆ ಕಡೆಯಲ್ಲಿ ಕೊರಿಯನ್ ಬ್ಯಾಗಿ ಪ್ಯಾಂಟ್ಗೆ ಎಷ್ಟು ಇರುತ್ತೆ ರೇಟ್ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ನೀವು ಪರ್ಚೇಸ್ ಮಾಡಿದರೆ ಪೇ ಮಾಡಬೇಕಾಗಿರುವಂಥದ್ದು ಕೇವಲ 190 ರೂಪಾಯಿ ಮಾತ್ರ. ಲೇಡೀಸ್ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್. ಜೀನ್ಸ್ ಪ್ಯಾಂಟ್ ಅಂತ ಹೇಳಿದಾಗ ರೇಟ್ ಅಂತೂ ಜಾಸ್ತಿನೇ ಇರುತ್ತೆ. ಆದರೆ ನೀವು ಇಲ್ಲಿರುವಂತಹ ಜೀನ್ಸ್ ಪ್ಯಾಂಟನ್ನು ಪರ್ಚೇಸ್ ಮಾಡಿದರೆ ಇವುಗಳ ರೇಟ್ ತುಂಬಾ ಕಡಿಮೆ ಇದೆ. ಜೀನ್ಸ್ ಪ್ಯಾಂಟ್ಗಳಲ್ಲಿ ನೀವು 3 ಜೀನ್ಸ್ ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕೇವಲ 500 ರೂಪಾಯಿ ಮಾತ್ರ. ಒಂದು ಪ್ಯಾಂಟಿಗೆ 190 ರೂಪಾಯಿ. 3 ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕೇವಲ 500 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ ಎಷ್ಟಿದೆ ಅಂತ ಕೂಡ ನೋಡ್ಬೋದು ನೀವು. ಬೇರೆ ಬೇರೆ ಕಲರ್ನಲ್ಲಿ, ಬೇರೆ ಬೇರೆ ಸೈಜ್ನಲ್ಲಿ ನಿಮಗೆ ಬೇರೆ ಬೇರೆ ಸ್ಟೈಲ್ನಲ್ಲಿರುವಂತಹ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ ಇದೆ. ಇವುಗಳ ರೇಟ್ ಕೇವಲ 500 ರೂಪಾಯಿ, ಅದು ಕೂಡ 3 ಪ್ಯಾಂಟ್ಗಳಿಗೆ. ಹಾಗಾಗಿ ನೀವು ಜೀನ್ಸ್ ಪ್ಯಾಂಟ್ ಪರ್ಚೇಸ್ ಮಾಡೋದಕ್ಕೆ ಇವಾಗ ಎಲ್ಲಿ ಬೆಸ್ಟ್ ಅಂತ ಯೋಚನೆ ಮಾಡಿದರೆ ಅದು ಸಿಟಿ ಸೆಂಟರ್ನಲ್ಲಿ. ಹಾಗಾಗಿ ಆದಷ್ಟು ಬೇಗ ಬನ್ನಿ, ಈ ಆಫರ್ ಮುಗಿಯೋದಕ್ಕಿಂತ ಮೊದಲು ಇಲ್ಲಿರುವಂಥ ಜೀನ್ಸ್ ಪ್ಯಾಂಟ್ಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಿ. ಆಫೀಸ್ಗೆ ಡೈಲಿ ವೇರ್ ಮಾಡಿದ ಬಟ್ಟೆಯನ್ನೇ ವೇರ್ ಮಾಡಿ ಸಾಕಾಗಿದೆ. ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕಾಗಿತ್ತು, ಚೆನ್ನಾಗಿರುವಂಥ ಬಟ್ಟೆ ಕಡಿಮೆ ಬೆಲೆಗೆ ಬೇಕು ಅಂತ ಯೋಚನೆ ಮಾಡೋರು ತಪ್ಪದೇ ಹಿಂದೆ ಮುಂದೆ ಯೋಚನೆ ಮಾಡದೆ ಡೈರೆಕ್ಟಾಗಿ ನೀವು ಸಿಟಿ ಸೆಂಟರಿಗೆ ಬನ್ನಿ. ಯಾಕೆ ಅಂತ ಕೇಳಿದರೆ ಇಲ್ಲಿ ಡೈಲಿ ವೇರ್ ಮಾಡೋದಕ್ಕೆ ಬೇಕಾಗುವಂತಹ ಬಟ್ಟೆಗಳ ಕಲೆಕ್ಷನ್ ಸೂಪರ್ ಆಗಿದೆ, ಅದು ಕೂಡ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಈ ಟಾಪ್ ನಿಮಗೆ ಸಿಗ್ತಾ ಇರೋವಂಥದ್ದು ಕೇವಲ 100 ರೂಪಾಯಿಗೆ. ಈ ರೀತಿಯಾದಂತಹ ಬಟ್ಟೆಯ ಕಲೆಕ್ಷನ್ ತುಂಬ ಅಂದರೆ ತುಂಬಾ ಇದೆ. ಕಲರ್ ವೈಸ್ ಕೂಡ ಹಾಗೆಯೇ ಬೇರೆ ಬೇರೆ ಕಲರ್ನಲ್ಲಿ ನಿಮಗೆ ಎಲ್ಲ ಡ್ರೆಸ್ಗಳು ಸಿಗ್ತಾ ಇದೆ ಕೇವಲ 100 ರೂಪಾಯಿ ಮಾತ್ರ. ಹಾಗೆಯೇ ಇನ್ನು ಸ್ವಲ್ಪ ವರ್ಕ್ ಬಂದಿರುವಂಥದ್ದು, ಸ್ವಲ್ಪ ಚೆನ್ನಾಗಿರುವಂಥದ್ದು ಬೇಕು ಅಂತ ಹೇಳಿದರೆ ನೋಡಿ, ಈ ಬಟ್ಟೆಗಳು ನಿಮಗೆ ಸಿಗ್ತಾ ಇರೋವಂಥದ್ದು ಕೇವಲ 150 ಬೆಲೆಗೆ 2 ಟಾಪನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಕಲೆಕ್ಷನ್ ನಿಮಗೆ ನೀವು 2 ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 250 ರೂಪಾಯಿ ಮಾತ್ರ. ಹಾಗೆಯೇ ಇವಾಗಿನ ಟ್ರೆಂಡಲ್ಲಿರುವಂತಹ ಎಲ್ಲ ಬಟ್ಟೆ ಕಲೆಕ್ಷನ್ ಕೂಡ ಸಿಟಿ ಸೆಂಟರಲ್ಲಿ ಸಿಗುತ್ತೆ ಅಂತ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ. ಇವಾಗಿನ ಟ್ರೆಂಡಲ್ಲಿರುವಂತಹ ಬಟ್ಟೆ ಕಲೆಕ್ಷನನ್ನು ನಾನು ನಿಮಗೆ ತೋರಿಸ್ತೀನಿ. ವೆಸ್ಟರ್ನ್ ಕಲೆಕ್ಷನ್ ಇದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಎಲ್ಲರಿಗೂ ಸೂಟ್ ಆಗೋ ರೀತಿಯಾದಂತಹ ಸೈಜ್ನಲ್ಲಿ ಕೂಡ ಇದೆ. ನೋಡಿ ಈ ರೀತಿಯಾದಂತಹ ಕಲೆಕ್ಷನ್ ತುಂಬ ಅಂದರೆ ತುಂಬ ಇದೆ ಕಲೆಕ್ಷನ್. ನೋಡಿ ಇದು ಪ್ರಿಂಟೆಡ್ ಗೌನ್ ಡ್ರೆಸ್. ಇದು ಈ ಎಲ್ಲ ಡ್ರೆಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 490 ರೂಪಾಯಿಗೆ. ಇಷ್ಟೊಂದು ಚೆನ್ನಾಗಿರುವಂತಹ ಇವಾಗಿನ ಟ್ರೆಂಡಲ್ಲಿರುವಂತಹ ಡ್ರೆಸ್ಗಳು ಸಿಗ್ತಾ ಇದೆ. ಇದರ ರೇಟ್ ನಿಮಗೆ 490 ರೂಪಾಯಿ. ಇಲ್ಲಿ ನೀವು ನೋಡ್ಬೋದು ಇದರ ಬೆಲೆ ಕೂಡ 490 ರೂಪಾಯಿ. ಬಟ್ಟೆ ಶಾಪ್ಗೆ ಬಂದ್ವಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಪರ್ಚೇಸ್ ಮಾಡೋದು ಅಂತ ಹೇಳಿದರೆ ಸೆಟ್ ಡ್ರೆಸ್ಗಳನ್ನು, ಪ್ಯಾಂಟ್, ಶಾಲ್, ಟಾಪ್ ಇರುವಂತಹ ಸೆಟ್ಟನ್ನು ನಾವು ಇಷ್ಟಪಟ್ಟು ಪರ್ಚೇಸ್ ಮಾಡ್ತೇವೆ. ಅದು ಕೂಡ ತುಂಬಾ ಕ್ವಾಲಿಟಿ ಆಗಿರುವಂಥ ಬಟ್ಟೆಗಳು ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ತೀವಿ ರೇಟ್ ಎಷ್ಟಿರುತ್ತೆ ಅಂತ. 800-900 ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕ್ವಾಲಿಟಿ ಇಲ್ಲದೆ ಸಿಗುವಂಥ ಬಟ್ಟೆಗಳು ಅಂತ ಹೇಳಿದರೆ 300-400 ರೂಪಾಯಿಗೆ ಸಿಗುತ್ತೆ. ಆದರೆ ಕ್ವಾಲಿಟಿ ಇರುವಂಥ ಬಟ್ಟೆಗಳು ಕಡಿಮೆ ಬೆಲೆಗೆ ಬೇಕು ಅಂತ ಹೇಳಿದರೆ ಅದು ಸಿಟಿ ಸೆಂಟ್ರಲ್ಲಿ ಮಾತ್ರ ಸಿಗೋವಂಥದ್ದು. ನೀವಿವಾಗ ನೋಡ್ತಾ ಇರುವಂಥದ್ದು ಸೆಟ್ ತುಂಬಾ ಕ್ವಾಲಿಟಿ ಇದೆ. ಇದು ಕಾಟನಲ್ಲಿ ಇರುವಂತಹ ಸೆಟ್ ನೋಡ್ತಾ ಇರುವಂಥದ್ದು. ನೀವು ನೋಡಿ ಟಾಪ್ ಹಾಗೆಯೇ ಪ್ಯಾಂಟ್, ಅದಕ್ಕೊಂದು ಶಾಲ್, ತುಂಬಾ ಕ್ವಾಲಿಟಿ ಇದೆ. ಕಾಟನಲ್ಲಿ ಬರುವಂಥ ಸೆಟ್ ಇದು. ಎಲ್ಲ ಸೈಜ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಇದರ ರೇಟ್ ಎಷ್ಟು ಅಂತ ಕೇಳಿದರೆ ಕೇವಲ 390 ರೂಪಾಯಿ. ಈ ರೀತಿಯಾದಂತಹ ಸೆಟ್ ತುಂಬಾ ಇದೆ ಕಲೆಕ್ಷನ್. ನೋಡಿ ಬೇರೆ ಬೇರೆ ಕಲರ್ನಲ್ಲಿ, ಬೇರೆ ಬೇರೆ ಡಿಸೈನ್ನಲ್ಲಿರುವಂತಹ
ಸೆಟ್ಗಳನ್ನು ನೋಡ್ತಾ ಇದ್ದೀರಿ. ಹಾಗೆಯೇ ಇಲ್ಲಿ ಕೂಡ ನೀವು ನೋಡ್ಬೋದು ಎಷ್ಟೊಂದು ಕಲೆಕ್ಷನ್ಗಳು ಇದೆ ಅಂತ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 390 ರೂಪಾಯಿಗೆ. ಮನೆಯಲ್ಲಿ ಡೈಲಿ ವೇರ್ ಮಾಡುವಂತಹ ನೈಟಿಯ ವಿಚಾರಕ್ಕೆ ಬಂದಾಗ ಕೂಡ ಕ್ವಾಲಿಟಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಅದರ ಜೊತೆಗೇ ಚೆನ್ನಾಗಿ ಕಾಣಿಸಬೇಕು, ಕಲರಲ್ಲಿ ಇರಬೇಕು, ಡಿಸೈನಲ್ಲಿ ಇರಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ. ರೇಟ್ ಕಮ್ಮಿ ಇರಬೇಕು, ಕ್ವಾಲಿಟಿ ಇರಬೇಕು ಅಂತ ಕೂಡ ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಸೂಟ್ ಆಗೋ ರೀತಿಯಾಗಿ ಸಿಗ್ತಾ ಇದೆ. ಇಲ್ಲಿ ನೈಟಿಗೆ ಕೇವಲ 160 ರೂಪಾಯಿ, ಹಾಗೆಯೇ 110 ರೂಪಾಯಿಗೆ ಇಲ್ಲಿ ನೈಟಿ ಸಿಗ್ತಾ ಇದೆ. ಎಲ್ಲ ನೈಟಿಗಳ ಬೆಲೆ 160 ರೂಪಾಯಿ, 160. ಈ ಎಲ್ಲ ನೈಟಿಗಳ ಬೆಲೆ 110 ರೂಪಾಯಿಗೆ ಸಿಗ್ತಾ ಇದೆ. ಹೆಣ್ಣು ಮಕ್ಕಳ ಆಲ್ ಟೈಮ್ ಫೇವ್ರೇಟ್ ಡ್ರೆಸ್ ಅಂತ ಹೇಳಿದ್ರೆ ಅದು ಸಾರಿ. ಯಾವುದೇ ಶುಭ ಕಾರ್ಯಕ್ರಮ ಇರಲಿ, ನಾವು ಸಾರಿಗಳನ್ನ ವೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ನೆಮ್ಮದಿ, ಖುಷಿನೇ ಬೇರೆ ಇರುತ್ತೆ. ಇಲ್ಲಿರುವಂತಹ ಸಾರಿ ಕಲೆಕ್ಷನ್ ನನಗೆ ತೋರಿಸ್ತೀನಿ. ರೇಟ್ ವೈಸ್ ಕೂಡ ಎಷ್ಟು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿರುವಂತಹ ಸಾರಿ ಕಲೆಕ್ಷನ್ ಇಲ್ಲಿದೆ. ಜರಿ ಸಾರಿ ಆಗಿರ್ಬೋದು, ಫ್ಯಾನ್ಸಿ ಸಾರಿ ಆಗಿರ್ಬೋದು, ಇವೆಲ್ಲದರ ಮೇಲೆ ಕೂಡ ಸ್ಪೆಷಲ್ ಆಗಿರುವಂಥ ಡಿಸ್ಕೌಂಟನ್ನು ಹಾಕಿದ್ದಾರೆ. ನೀವಾಗ ನೋಡ್ತಾ ಇರುವಂತಹ ಜರಿ ಸಾರಿ ಇವೆಲ್ಲದರ ಕೂಡ MRP ರೇಟ್ ಎಷ್ಟು ಅಂತ ನೋಡಿದರೆ 1300-400 ರೂಪಾಯಿ ಇದೆ. ಆದರೆ ಇವೆಲ್ಲದರ ಮೇಲೆ ಕೂಡ 40% ಡಿಸ್ಕೌಂಟನ್ನು ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಸಾರಿಗಳು ನಿಮಗೆ 690 ರೇಂಜಲ್ಲಿ ಸಿಗ್ತಾ ಇದೆ. 690 ಕೊಟ್ಟರೆ ಖಂಡಿತವಾಗ್ಲೂ ಇದು ನಿಮಗೆ ಕಮ್ಮಿ ಅಂತಲೇ ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಸಾರಿಗಳು ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ಇನ್ನು ಈ ಕಡೆಯಲ್ಲಿ ನೀವು ಫ್ಯಾನ್ಸಿ ಸಾರಿಯನ್ನು ನೋಡೋದು ಅಂತ ಹೇಳಿದರೆ ಇಂತಹ ಸಾರಿಯನ್ನು ಹೆಣ್ಣು ಮಕ್ಕಳು ನೋಡಿದಾಗಲೇ ಗೊತ್ತಾಗುತ್ತೆ. ಇವಾಗಿನ ಟ್ರೆಂಡಲ್ಲಿರುವಂತಹ ಸಾರಿ ಹೆವಿ ವರ್ಕಲ್ಲಿ ಬಂದಿರುವಂತಹ ಸಾರಿಗಳು. ನೀವು ಬೇರೆ ಕಡೆಯಲ್ಲಿ ಹೋಗಿ ಈ ಸಾರಿಗಳ ರೇಟ್ ಎಷ್ಟು ಅಂತ ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಕಾಸ್ಟ್ಲಿನೇ ಇರುತ್ತೆ. ಆದರೆ ಇಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದರೆ ಇವೆಲ್ಲ ಸಾರಿ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಇವಾಗ ಆಫರ್ ನಡೀತಾ ಇರೋದ್ರಿಂದಾಗಿ ಇಲ್ಲಿಯವರೆಗೆ ಕೈ ಹಿಡಿದು ನಡೆಸಿದಂಥ ಗ್ರಾಹಕರಿಗೆ ಸ್ಪೆಷಲ್ ಆಗಿರುವಂಥ ಆಫರನ್ನು ನೀಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಎಷ್ಟು ರೇಟ್ ಅಂತ ಕೇಳಿದರೆ ಪ್ರಾರಂಭಿಕ ರೇಟ್ ಇಲ್ಲಿ 1300ರಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನೀವು ಈ ಟೈಮ್ನಲ್ಲಿ ಬಂದು ಈ ರೀತಿಯಾದಂತಹ ಬ್ಯೂಟಿಫುಲ್ ಕಲೆಕ್ಷನ್ಗಳನ್ನ ನೋಡ್ತೀರಾ, ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ವರ್ತ್ ಅಂತಾನೆ ಅನಿಸುತ್ತೆ. ಇನ್ನು ನೀವು ಇಲ್ಲಿ ನೋಡೋದು ಅಂತ ಹೇಳಿದರೆ ವೆಡ್ಡಿಂಗ್ ಕಲೆಕ್ಷನ್ಗಳು. ವೆಡ್ಡಿಂಗ್ ಅಂತ ಹೇಳಿದಾಗ ಹೆವಿ ವರ್ಕ್ ಇರುವಂಥ, ಹೆವಿ ಡಿಸೈನ್ ಇರುವಂತಹ ಬಟ್ಟೆಗಳೇ ಬೇಕಾಗುತ್ತೆ. ಅವುಗಳು ಕೂಡ ಇಲ್ಲಿ ನಿಮಗೆ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಯಾವುದೇ ರೀತಿಯಂಥ ಫಂಕ್ಷನ್ ಇದೆ, ಗ್ರ್ಯಾಂಡ್ ಆಗಿರುವಂಥ ಪಾರ್ಟಿ ಇದೆ ಅಂತ ಹೇಳಿದಾಗ ಎಷ್ಟು ಬಟ್ಟೆ ಇದ್ರೂ ಸಾಲೋದಿಲ್ಲ. ಕಡಿಮೆ ಬೆಲೆಗೆ ತುಂಬಾ ಆಫರಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಹುಡುಕ್ತಿ ಅಂತ ಹೇಳಿದರೆ ಇವಾಗ ಸದ್ಯದ ಮಟ್ಟಿಗೆ ನಿಮಗೆ ಸಿಗ್ತಾ ಇರುವಂಥದ್ದು ಅದು ಸಿಟಿ ಸೆಂಟರ್ನಲ್ಲಿ ಮಾತ್ರ. ಸಾರಿ, ಫ್ಯಾನ್ಸಿ ಸಾರಿ, ಜರಿ ಸಾರಿ, ಹಾಗೆಯೇ ಹೆವಿ ವರ್ಕಲ್ಲಿ ಬರುವಂತಹ ಪಾರ್ಟಿ ವೇರ್ಗಳು ಕೂಡ ನಿಮಗೆ ಇಲ್ಲಿ ಸ್ಪೆಷಲ್ ಆಗಿರುವಂಥ ಡಿಸ್ಕೌಂಟ್ ರೇಟ್ನಲ್ಲಿ ಸಿಗ್ತಾ ಇದೆ. ಈ ಪ್ಯಾಂಟ್ ನೋಡಿ, ಇದು ನಿಮಗೆ ಇಲ್ಲಿ ಇವಾಗ ಆಫರ್ ಆಗಿ ಸಿಗ್ತಾ ಇರುವಂಥದ್ದು ಕೇವಲ 99 ರೂಪೀಸ್ಗೆ. ಹಾಗೆಯೇ ಈ ರೀತಿಯಂಥ ಪ್ಯಾಂಟ್ನ ಕಲೆಕ್ಷನ್ ತುಂಬಾ ಇದೆ. ಇನ್ನು ಈ ರೀತಿಯಾದಂತಹ ಗ್ರ್ಯಾಂಡಲ್ಲಿ ಬರುವಂತಹ ಸೆಟ್ ಕಲೆಕ್ಷನನ್ನು ನೋಡ್ತೀರಾ ಅಂತ ಹೇಳಿದರೆ ಇದು ನಿಮಗೆ ಕೇವಲ 750 ಬೆಲೆಗೆ ಸಿಗ್ತಾ ಇದೆ. ಎಷ್ಟೊಂದು ಚೆನ್ನಾಗಿರುವಂಥ ಕಲೆಕ್ಷನ್ ನೋಡ್ಬೋದು ನೀವು. ನೋಡಿ, ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇವೆಲ್ಲವೂ ಕೂಡ ನಿಮಗೆ 750 ಬೆಲೆಗೆ ಸಿಗ್ತಾ ಇದೆ. ಈ ರೀತಿಯಾದಂಥ ಕಲೆಕ್ಷನ್ ಇಲ್ಲಿ ತುಂಬಾ ಇದೆ. ಇದು ನಿಮಗೆ 750 ಬೆಲೆಗೆ ಸಿಗ್ತಾ ಇದೆ. ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಬಟ್ಟೆ ಕಲೆಕ್ಷನನ್ನು ನೋಡಿದ್ವಿ. ಇವಾಗ ಪುರುಷರಿಗೆ ಬೇಕಾಗಿರುವಂಥ ಬಟ್ಟೆ ಕಲೆಕ್ಷನನ್ನು ನೋಡೋದು ಅಂತ ಹೇಳಿದರೆ ರೇಟ್ ವೈಸ್ ಹೇಗಿದೆ ಅಂತ ಕೂಡ ನೋಡಬೇಕು. ಇಲ್ಲಿರುವಂತಹ ಶರ್ಟ್ಗಳು ತುಂಬಾ ಕ್ವಾಲಿಟಿ ಇದೆ. ಇವೆಲ್ಲವೂ ಕೂಡ ನಿಮಗೆ ಕೇವಲ 199 ಬೆಲೆಗೆ ಸಿಗ್ತಾ ಇದೆ. ಇಲ್ಲಿರುವಂಥ ಯಾವುದೇ ಶರ್ಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 199 ಮಾತ್ರ, 199 ಮಾತ್ರ. ಹಾಗೆಯೇ ಮುಂದೆ ಬರ್ತೀರಾ, ಶರ್ಟ್ ಪರ್ಚೇಸ್ ಮಾಡಿ ಪ್ಯಾಂಟ್ ಬೇಕು ಅಂತ ಹೇಳಿದರೆ ಇದು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ತುಂಬಾ ಬ್ರ್ಯಾಂಡೆಡ್ ಆಗಿರುವಂತಹ ಪ್ಯಾಂಟ್ಗಳು. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ, ಇಲ್ಲಿರುವಂಥ ಪ್ರತಿಯೊಂದು ಬಟ್ಟೆ ಕೂಡ ತುಂಬಾ ಕ್ವಾಲಿಟಿ ಇರುವಂಥದ್ದು ಅಂತ. ಹಾಗೆಯೇ ಪ್ಯಾಂಟ್ ವೈಸ್ ಹೇಳೋದು ಅಂತ ಹೇಳಿದರೆ ಇದು ಕೂಡ ತುಂಬಾ ಕ್ವಾಲಿಟಿ ಇದೆ. ಈ ಪ್ಯಾಂಟ್ಗಳು ನಿಮಗೆ ಸಿಗ್ತಾ ಇರೋದು ಕೇವಲ 250 ಬೆಲೆಗೆ. ಬೇರೆ ಬೇರೆ ಕಲರ್ನಲ್ಲಿ ಇದೆ ನೋಡಿ. ವೈಟ್ ಕಲರ್ ಆಗಿರ್ಬೋದು, ಲೈಟ್ ಬ್ಲೂ ಕಲರ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕಲರ್ನಲ್ಲಿ ಕೂಡ ಎಲ್ಲರಿಗೂ ಸೂಟ್ ಆಗೋ ರೀತಿಯ ಸೈಜಲ್ಲಿ ಕೂಡ ಪ್ಯಾಂಟ್ಗಳು ಇದೆ. ಕೇವಲ 250 ಬೆಲೆಗೆ ಪ್ಯಾಂಟ್ ಕೂಡ ಸಿಗ್ತಾ ಇದೆ. ಇಲ್ಲಿರುವಂಥ ಶರ್ಟನ್ನ ಪರ್ಚೇಸ್ ಮಾಡಿ ಮುಂದೆ ಬರ್ತೀರಾ ಅಂತ ಹೇಳಿದರೆ ಇಲ್ಲಿ ನಿಮಗೆ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ ಕೂಡ ಇದೆ. ಬೇರೆ ಬೇರೆ ಕಲರ್ನಲ್ಲಿ ಕೂಡ ನಿಮಗೆ ಇಲ್ಲಿ ಜೀನ್ಸ್ ಪ್ಯಾಂಟ್ ಸಿಗ್ತಾ ಇದೆ. ಅದು ಕೂಡ ಸೈಜ್ ವೈಸ್ ಕೂಡ ಎಲ್ಲರಿಗೂ ಸೂಟ್ ಆಗೋ ರೀತಿಯಂಥ ಸೈಜಲ್ಲಿ ಇದೆ. ತುಂಬಾ ಕ್ವಾಲಿಟಿ ಆಗಿರುವಂಥ ಜೀನ್ಸ್ ಪ್ಯಾಂಟ್ಗಳು. ಇದರ ರೇಟ್ ಎಷ್ಟು ಅಂತ ಕೇಳಿದರೆ ಕೇವಲ 345 ರೂಪಾಯಿ. ಇಷ್ಟೊಂದು ಕಡಿಮೆ ಬೆಲೆಗೆ ಕ್ವಾಲಿಟಿ ಆಗಿರುವಂತಹ ಜೀನ್ಸ್ ಪ್ಯಾಂಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೀವು ಬಂದರೆ ಅಂತ ಹೇಳಿದರೆ ಬೇರೆ ಬೇರೆ ಕಲರ್ನಲ್ಲಿ ನಿಮಗೆ ಜೀನ್ಸ್ ಪ್ಯಾಂಟ್ಗಳು ಸಿಗ್ತಾ ಇದೆ. ಕೇವಲ
ರೂಪಾಯಿ. ಹಾಗೆಯೇ ಇಲ್ಲಿ ನೀವು ಶರ್ಟನ್ನು ನೋಡ್ಬೋದು, ಎಷ್ಟೊಂದು ಶರ್ಟ್ ಕಲೆಕ್ಷನ್ನು ಇದೆ ಅಂತ. ಈ ಎಲ್ಲ ಟೀ ಶರ್ಟ್ಗಳ ರೇಟ್ ಕೇವಲ 150 ರೂಪಾಯಿ. ಯಾವುದನ್ನೇ ಪರ್ಚೇಸ್ ಮಾಡಿದರೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು 150 ಮಾತ್ರ. ಹಾಗೆಯೇ ಇಲ್ಲಿರುವಂಥ ನೈಟ್ ಪ್ಯಾಂಟ್ಗಳು 150 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ತುಂಬಾ ಕ್ವಾಲಿಟಿ ಇರುವಂತಹ ನೈಟ್ ಪ್ಯಾಂಟ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕೇವಲ 150 ಬೆಲೆಗೆ. ಪ್ಯಾಂಟ್ ಪೀಸ್ ಹಾಗೆಯೇ ಶರ್ಟ್ ಪೀಸನ್ನು ನೀವು ನೋಡ್ತಾ ಇದ್ದೀರಿ, ಹೇಗಿದೆ ಅಂತ ನೋಡಿ. ಪ್ಯಾಂಟ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ಆಗಿರುವಂಥ ಪ್ಯಾಂಟ್ ಪೀಸ್ಗಳು. ಇದು ನಿಮಗೆ ಸಿಗ್ತಾ ಇರುವಂಥದ್ದು ಪ್ಯಾಂಟ್ ಪೀಸ್ ಹಾಗೆಯೇ ಶರ್ಟ್ ಪೀಸ್ ಎರಡನ್ನೂ ಕೂಡ ಪರ್ಚೇಸ್ ಮಾಡಿದರೆ ಕೇವಲ 350 ರೂಪಾಯಿ ಮಾತ್ರ. ಶರ್ಟ್ ಪೀಸ್, ಪ್ಯಾಂಟ್ ಪೀಸ್ ಎರಡನ್ನೂ ಕೂಡ ನೀವು ಒಟ್ಟಿಗೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಕೇವಲ 350 ರೂಪಾಯಿ ಮಾತ್ರ. ಹಾಗೆಯೇ ನೀವು ಸ್ಕೂಲ್ ಡೇಗಳಿಗೆ ಬೇಕಾಗುವಂತಹ ಎಲ್ಲರಿಗೂ, ಇವಾಗ ಸ್ಕೂಲ್ ಡೇ ಅಂತ ಹೇಳಿದಾಗ, ಡ್ಯಾನ್ಸ್ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಬಟ್ಟೆ ಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂಥ ಬಟ್ಟೆಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಬೇರೆ ಬೇರೆ ಕಲರ್ನಲ್ಲಿ, ಸ್ಕೈ ಬ್ಲೂ, ರೆಡ್, ಹಾಗೆಯೇ ಯೆಲ್ಲೋ ಕಲರ್, ವೈಟ್ ಕಲರ್, ಹೀಗೆ ಬೇರೆ ಬೇರೆ ಕಲರ್ನಲ್ಲಿ ನಿಮಗೆ ಇಲ್ಲಿ ಬಟ್ಟೆಗಳು ಇದೆ. ನೋಡಿ, ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದೆ ಅಂತ. ಇದು ನಿಮಗೆ ಕೇವಲ 340 ಬೆಲೆಗೆ ಸಿಗ್ತಾ ಇದೆ. ಹಾಗೆಯೇ ನಮಗೆ ಕಸ್ಟಮೈಸರ್ ಮಾಡಿ ಬೇಕು ಅಂತ ಹೇಳಿದರೆ, ನೀವು ಇಲ್ಲಿಗ ಆರ್ಡ್ರ್ ಕೊಟ್ಟರೆ ಅಂತ ಹೇಳಿದರೆ ಅದು ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಇನ್ ಟೈಮ್ಗೆ ಮಾಡಿಕೊಡ್ತಾರೆ. ಹಾಗಾಗಿ ನೀವು ಇಲ್ಲಿರುವಂತಹ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ನಮಗೆ ನಾವು ಹೇಳಿದ ರೀತಿಯಂಥ ಬಟ್ಟೆಗಳು ಬೇಕು ಅಂತ ಹೇಳಿದರೆ ನೀವು ಆರ್ಡ್ರನ್ನ ಕೊಟ್ಟಿದ್ದರೆ ತರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ವಿ. ನಾವು ಬ್ಯೂಟಿಫುಲ್ ಆಗಿ ರೆಡಿ ಆಗ್ತೀವಿ, ನಾವು ರೆಡಿಯಾಗಿ ಹೋಗುವಾಗ ನಮ್ಮ ಕೈಯಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಡ್ ಬ್ಯಾಗ್ ಇದ್ದರೆ ನೋಡುವಂಥ ಲುಕ್ ಅಂತೂ ಸೂಪರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಕೂಡ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ. ಬೇರೆ ಬೇರೆ ಕಲರ್ನಲ್ಲಿ ಕೂಡ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು. ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ರೇಟ್ ಪ್ರಾರಂಭ ಆಗ್ತಾ ಇರುವಂಥದ್ದು ಕೇವಲ 190 ಬೆಲೆಯಿಂದ. ಹಾಗಾಗಿ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ನಿಮಗೆ ಬೇಕಾಗಿರುವಂಥ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ, ಅದರ ಜೊತೆಗೇ ಹ್ಯಾಂಡ್ ಬ್ಯಾಗ್ ಕೂಡ ಪರ್ಚೇಸ್ ಮಾಡ್ಬೋದಾಗಿದೆ. ಸಿಟಿ ಸೆಂಟರ್ಗೆ ಬಂದಮೇಲೆ ಮನೆ ಮಂದಿಗೆಲ್ಲ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಿ, ಬ್ಯಾಗನ್ನು ಪರ್ಚೇಸ್ ಮಾಡ್ತೀರಿ. ಆಮೇಲೆ ನೀವು ಸ್ಯಾಂಡಲನ್ನು ಪರ್ಚೇಸ್ ಮಾಡಬೇಕು, ಬೇರೆ ಕಡೆಗೆ ಹೋಗಬೇಕಾಗಿತ್ತು ಅಂತ ಯೋಚನೆಯನ್ನು ಮಾಡೋದೇ ಬೇಡ. ಯಾಕೆಂತ ಹೇಳಿದರೆ ಇಲ್ಲಿ ನಿಮಗೆ ಎಲ್ಲ ವಯೋಮಾನದವರಿಗೂ ಸೂಟ್ ಆಗೋ ರೀತಿಯಂಥ ಸ್ಯಾಂಡಲ್ ಕೂಡ ಸಿಗ್ತಾ ಇದೆ. ಹೇಗಿದೆ ಚಪ್ಪಲಿಗಳು ಅನ್ನೋದನ್ನು ನೋಡೋದು ಅಂತ ಹೇಳಿದರೆ, ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಚಪ್ಪಲಿ ಕಲೆಕ್ಷನನ್ನು ನೋಡ್ತಾ ಇದ್ದೀರಾ. ನಾನು ರೇಟ್ ಕೂಡ ಎಷ್ಟು ಅನ್ನೋದನ್ನು ಹೇಳ್ತೀನಿ. ಇಲ್ಲಿರುವಂಥ ಚಪ್ಪಲ್ಗಳನ್ನು ಅದಕ್ಕಿಂತ ಮುಂಚೆ ನೀವು ನೋಡಬೇಕು ಎಷ್ಟೊಂದು ಚೆನ್ನಾಗಿದೆ ಅಂತ. ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಹೇಲ್ನಲ್ಲಿರುವಂತಹ ಗ್ರ್ಯಾಂಡ್ ಆಗಿರುವಂಥ ಲುಕ್ಕನ್ನು ಕೊಡುವಂತಹ ಚಪ್ಪಲಿಗಳು ಬೇಕಿತ್ತು ಅಂತ ಯೋಚನೆ ಮಾಡೋರಿಗೆ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾಂಡಲ್ ಕಲೆಕ್ಷನ್ ನೋಡಿ. ಹಾಗೆಯೇ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕಾಗಿತ್ತು ಅಂತ ಯೋಚನೆ ಮಾಡೋರಿಗೂ ಬ್ಯೂಟಿಫುಲ್ ಆಗಿರುವಂಥ ಸ್ಯಾಂಡಲ್ಗಳು ಇದೆ. ಇವುಗಳ ರೇಟನ್ನು ಕೇಳಿದರೆ ಖಂಡಿತವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಿ. ಇಷ್ಟೊಂದು ಚೆನ್ನಾಗಿರುವಂಥ ಚಪ್ಪಲಿ ಇಷ್ಟೊಂದು ಕಡಿಮೆ ಬೆಲೆಗೇನಾ ಅಂತ ಕೇಳ್ತೀರಾ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 200 ಬೆಲೆಗೆ. ಇದರಲ್ಲಿ ಯಾವುದೇ ಸ್ಯಾಂಡಲನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 200 ರೂಪಾಯಿ ಮಾತ್ರ. ಹಾಗೆಯೇ ಮುಂದೆ ಬರ್ತೀವಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಬಾಯ್ಸ್ಗಳಿಗೆ ಬೇಕಾಗುವಂತಹ ಶೂ ಕಲೆಕ್ಷನ್, ಇದು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ. ಹಾಗೆಯೇ ಇಲ್ಲಿ ಪುರುಷರಿಗೆ ಬೇಕಾಗುವಂತಹ ಶೂ ಕಲೆಕ್ಷನ್ ಇದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್ ಆಗಿರುವಂಥ ಶೂ ಕಲೆಕ್ಷನ್, ಇದು ನಿಮಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕೇವಲ 250 ಬೆಲೆಗೆ ಇಷ್ಟೊಂದು ಚೆನ್ನಾಗಿರುವಂಥ ಶೂ ಕಲೆಕ್ಷನ್ಗಳು ಸಿಗ್ತಾ ಇದೆ. ಎಷ್ಟೊಂದು ಕಲೆಕ್ಷನ್ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಚಪ್ಪಲಿಯ ವಿಚಾರದಲ್ಲಿ ಆಶ್ಚರ್ಯ ಪಡ್ತೀರಾ, ಅಷ್ಟೊಂದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇನ್ನು ಅಲ್ಲೇ ಮುಂದೆ ನೋಡೋದು ಅಂತ ಹೇಳಿದರೆ ಪುಟಾಣಿ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಶೂ ಕಲೆಕ್ಷನನ್ನು ನೋಡ್ತಾ ಇದ್ರಿ. ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿರುವಂತಹ ಸ್ಯಾಂಡಲ್ಗಳು ನಿಮಗೆ ಇಲ್ಲಿ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು 200 ಬೆಲೆಗೆ. ಹಾಗೆಯೇ 150 ಬೆಲೆಗೆ ಚಪ್ಪಲಿಗಳನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಹಾಗೆಯೇ ನೀವು ಇಲ್ಲಿರುವಂಥ ಈ ಚಪ್ಪಲಿಗಳಲ್ಲಿ ಯಾವುದನ್ನೇ ಪರ್ಚೇಸ್ ಮಾಡಿದರೂ ಕೂಡ ಕೇವಲ 150 ರೂಪಾಯಿ ಮಾತ್ರ, 150 ಮಾತ್ರ. ಹಾಗೆಯೇ ಇವಾಗ ತುಂಬ ಜನ ಈ ರೀತಿಯಾದ ಶೂವೇ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಹಾಗಾಗಿ ಇವು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 300 ರೂಪಾಯಿಗೆ. ಹಾಗೆಯೇ ಈ ಸ್ಲಿಪ್ಪರ್ನ ರೇಟ್ ಎಷ್ಟು ಅಂತ ಕೇಳಿದರೆ ಕೇವಲ 150 ರೂಪಾಯಿ. ಅದು ಕೂಡ 150 ಬೆಲೆಗೆ 2 ಸ್ಲಿಪ್ಪರ್ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಚಪ್ಪಲಿಗಳಿಗೆ ಎಷ್ಟೊಂದು ಕಡಿಮೆ ಬೆಲೆ ಅಂತ ನೋಡಿದರೆ ನೀವು 2 ಸ್ಲಿಪ್ಪರನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು 150 ಮಾತ್ರ. ಮನೆಗೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳು ಪರ್ಚೇಸ್ ಮಾಡಬೇಕು, ಬೇರೆ ಕಡೆಗೆ ಹೋಗಬೇಕು ಅನ್ನುವಂಥ ಯೋಚನೆ ಬೇಡ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ. ಯಾಕೆಂತ ಹೇಳಿದರೆ ಎಲ್ಲ ಐಟಮ್ಗಳು ಕೂಡ ನಿಮಗೆ
ಸಿಟಿ ಸೆಂಟರ್ನಲ್ಲೇ ಸಿಗ್ತಾ ಇದೆ. ಕೆಳಗೆ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಿ, ಚಪ್ಪಲಿಯನ್ನು ಪರ್ಚೇಸ್ ಮಾಡ್ತೀರಿ, ಆಮೇಲೆ ಮೇಲಿನ ಫ್ಲೋರ್ಗೆ ಬಂದ್ರಿ ಅಂತ ಹೇಳಿದರೆ ಮನೆಗೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳು ಕೂಡ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಐಟಮ್ಗಳು ಸಿಗ್ತಾ ಇದೆ, ಕಿಚನ್ ಐಟಮ್ಗಳು ಸಿಗ್ತಾ ಇದೆ, ಕುಕ್ಕರ್ ಆಗಿರ್ಬೋದು, ಬಿರಿಯಾನಿ ಪಾಟ್ ಆಗಿರ್ಬೋದು, ಈ ರೀತಿಯಾಗಿ ಕಿಚನ್ಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ಸಿಗ್ತಾ ಇದೆ. ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಏನು ತವಾ ಬೇಕಿತ್ತು, ಕಡಾಯಿ ಬೇಕಿತ್ತು, ಈ ಥರ ಎಲ್ಲ ರೀತಿಯಾದಂತಹ ಕಿಚನ್ ಐಟಮ್ಗಳು ಸಿಗ್ತಾ ಇದೆ. ಹಾಗೆಯೇ ಅದರ ಜೊತೆಗೇನೆ ಪ್ಲಾಸ್ಟಿಕ್ ಐಟಮ್ಗಳು ಅಂತ ಹೇಳೋದು ಅಂತ ಹೇಳಿದರೆ ಪ್ಲೇಟ್ ಆಗಿರ್ಬೋದು, ಟ್ರೇ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಪೊರಕೆ ಆಗಿರ್ಬೋದು, ಈ ರೀತಿಯಾಗಿ ಹ್ಯಾಂಗರ್ ಎಲ್ಲ ಐಟಮ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಮಕ್ಕಳು ಬಂದಿದ್ದಾರೆ, ಅವರಿಗೆ ಆಟಿಕೆಗಳು ಬೇಕಿತ್ತು ಅಂತ ಹೇಳಿದರೆ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಮ್ಯಾಟ್, ಈ ರೀತಿಯಾಗಿ ಮಿರರ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಹೀಗೆ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇನ್ನೊಂದು ವಿಚಾರ ಇಲ್ಲಿ ಏನು ಅಂತ ಕೇಳಿದರೆ, ನೀವು ಇಲ್ಲಿರುವಂಥ ಯಾವುದೇ ಐಟಮನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕೂಡ 50% ಆಫರ್ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿಂದ ಯಾವುದೇ ಐಟಮನ್ನು ಕೂಡ ಪರ್ಚೇಸ್ ಮಾಡ್ಬೋದು, 50% ಆಫರ್ ಸಿಗ್ತಾ ಇದೆ. ಆಲ್ ಐಟಮ್ ಇನ್ ಒನ್ ರೂಫ್ ಅಂತ ಹೇಳಿದರೆ ಅದು ಸಿಟಿ ಸೆಂಟರ್. ಇಲ್ಲಿರುವಂತಹ ಬಟ್ಟೆಯ ಕಲೆಕ್ಷನನ್ನು ನೋಡಿದ್ರಲ್ಲ, ಇವಾಗಿನ ಟ್ರೆಂಡ್ ಯಾವುದೇ ಬಂದರೂ ಕೂಡ ಅದು ಸಿಟಿ ಸೆಂಟರ್ಗೆ ಎಂಟ್ರಿ ಆಗೇ ಆಗುತ್ತೆ. ಇದಕ್ಕೆ ಇಲ್ಲಿಗೆ ಮತ್ತೆ ಮತ್ತೆ ಗ್ರಾಹಕರು ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಂಬಿಕೆ ವಿಶ್ವಾಸವನ್ನು ಕಾಪಾಡಿಕೊಂಡು ಪ್ರೀತಿಯ ಗ್ರಾಹಕರಿಗೆ ಬಟ್ಟೆಯನ್ನು ನೀಡ್ತಾ ಬಂದಿದ್ದಾರೆ. ಇದೀಗ ನಮ್ಮನ್ನು ಹರಸಿ ಪ್ರೋತ್ಸಾಹ ನೀಡ್ತಾ ಇರುವಂಥ ಗ್ರಾಹಕರಿಗೆ ಡಿಸ್ಕೌಂಟ್ ಸೇಲ್ನಲ್ಲಿ ಬಟ್ಟೆಗಳನ್ನು ಕೊಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಬಟ್ಟೆಗಳು ಸಿಗ್ತಾ ಇದೆ. MG ಹಮೆ ದೇವರ ಮಾಲಕತ್ವದಲ್ಲಿ ಉಪ್ಪಿನಂಗಡಿಯ ಹಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಸಿಟಿ ಸೆಂಟರ್ ಕಾರ್ಯಾಚರಿಸ್ತಾ ಇದೆ. ಸುಮಾರು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂಥದ್ದು. ಇದೀಗ ಪ್ರೀತಿಯ ಗ್ರಾಹಕರಿಗಾಗಿ ಆಫರನ್ನು ಇಟ್ಟಿದ್ದಾರೆ. ಈಗಾಗಲೇ ಆಫರ್ ಆರಂಭ ಆಗಿದೆ. ಇದೇ ತಿಂಗಳ ಅಂದ್ರೆ ಡಿಸೆಂಬರ್ 30ನೇ ತಾರೀಕಿನವರೆಗೆ ಈ ಆಫರ್ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿಂದ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ, ಸ್ಯಾಂಡಲನ್ನು ಪರ್ಚೇಸ್ ಮಾಡಿ, ಹಾಗೆಯೇ ಮನೆಗೆ ಬೇಕಾಗಿರುವಂಥ ಒಂದಿಷ್ಟು ಐಟಮ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇವೆಲ್ಲವನ್ನ ಕೂಡ ಒಂದೇ ಸೂರು ನಡಿಯಿಂದ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.